ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮೊಗರು ಇದರ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಮಿತ್ರರು, ಸಮಾಜ ಸೇವಕರು, ಅಂಬ್ಲಮೊಗರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆದಂಥ ಮೊಹಮ್ಮದ್ ಇಕ್ಬಾಲ್ ರವರೇ, ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ನನ್ನ ಮಾರ್ಗದರ್ಶಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ಸಮಾಜ ಸೇವಕರಾದಂಥ ಸನ್ಮಾನ್ಯ ರವೀಂದ್ರ ರೈಯವರೇ, ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ರಾಜಕೀಯ ನಾಯಕರು, ಮಾರ್ಗದರ್ಶಕರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಸುದರ್ಶನ್ ಶೆಟ್ಟಿಯವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮನ್ನು ಅತಿಥಿಯಾಗಿ ಕರೆದು ಈ ಕಾರ್ಯಕ್ರಮದ ಸಂಪೂರ್ಣ ಮಾರ್ಗದರ್ಶನ ಮತ್ತು ನೇತೃತ್ವವನ್ನು ವಹಿಸಿದಂಥ ನನ್ನ ಸಹೋದರರು, ಈ ಶಾಲೆಯ ಸಂಚಾಲಕರು ಆದಂಥ ಮೋಹನ್ದಾಸ್ ಶೆಟ್ಟಿ ಉಳಿದೋಟ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ದೇರ್ಲಕಟ್ಟೆ ವಿದ್ಯಾರತ್ನ ಶಾಲೆಯ ಸಂಚಾಲಕರು, ನನ್ನ ಸಹೋದರನು ಆದಂಥ ರವೀಂದ್ರ ಶೆಟ್ಟಿ ಉಳಿದೋಟ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅವರ ಧರ್ಮಪತ್ನಿಯಾದಂಥ ಸೌಮ್ಯ ಶೆಟ್ಟಿಯವರೇ, ಮೋಹನ್ದಾಸ್ ಶೆಟ್ಟಿಯವರ ಧರ್ಮಪತ್ನಿಯಾದಂಥ ಹೇಮಲತಾ ಶೆಟ್ಟಿಯವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಐಶ್ವರ್ಯ ಲಕ್ಷ್ಮಿಯವರೇ, ಈ ಶಾಲೆಯ ಶಾಲಾ ತಂಡದ ನಾಯಕಿಯಾದಂಥ ನಫೀಸಾ ಸ್ವಾಲಿಯಾರವರೇ, ಮುಖ್ಯವಾಗಿ ಇವತ್ತು ನಾವೆಲ್ಲರೂ ಆಶೀರ್ವಾದ ಪಡೆಯಬೇಕಾಗಿರುವಂಥ ಇಬ್ಬರು ಸುಪುತ್ರರನ್ನು ಪಡೆದು ಶಾಲೆಗೆ ಕೂಡ ಅವರನ್ನು ಹೆಸರನ್ನಿಟ್ಟಂಥ ನಮ್ಮ ಮಾರ್ಗದರ್ಶಕರಾದಂಥ ರತ್ನಾವತಿ ಕೆ ಶೆಟ್ಟಿಯವರೇ, ಇಲ್ಲಿಯ ಗ್ರಾಮ ಪಂಚಾಯತ್ನ ಸ್ಥಳೀಯ ಸದಸ್ಯರಾದಂಥ ಸುಬೋಧ್ ಶೆಟ್ಟಿಯವರೇ, ಸ್ಥಳೀಯ ಸದಸ್ಯನಿಯಾದಂಥ ಶ್ರೀಮತಿ ಸುಜಾತ ರಾಜೇಶ್ರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅಧ್ಯಾಪಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಪೋಷಕರೇ, ಮಾಧ್ಯಮದ ಗೆಳೆಯರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ನನ್ನ ಆತ್ಮೀಯ ಮಿತ್ರ ಮೋಹನ್ ಲಾಲ್ ಸಿರಿಲಾಲ್ರವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೆಚ್ಚಾಗಿ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂತ ಹೇಳಿದರೆ ರವೀಂದ್ರ ರೈಯವರು ಮಾತಾಡಿದ ಮೇಲೆ ನಾವು ಯಾರು ಮಾತಾಡಲಿಕ್ಕಿಲ್ಲ. ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕಾಗ್ತದೆ ಗಣ್ಯರ ಸಮ್ಮುಖದಲ್ಲಿ. ಯಾಕಂತ ಹೇಳಿದರೆ ಮೋಹನ್ದಾಸ್ ಶೆಟ್ಟಿ ಮತ್ತು ರವೀಂದ್ರ ಶೆಟ್ಟಿ ನನ್ನ ಸಹೋದರರು ಅಂತೇಳಿ ನಾನು ಸಂಬೋಧಿಸಿದ್ದೇನೆ. ಯಾಕಂತ ಹೇಳಿದರೆ ಅವರು ಯಾವತ್ತೂ ಕೂಡ ನನಗೆ ಸಹೋದರರಾಗಿ ಇರುವವರು, ನಾನು ಅವರಿಗೆ ಹಿರಿಯ. ನನಗೆ ಅವರ ಪರಿಚಯ ಇಲ್ಲಿ ಅಂತ ಹೇಳಿದರೆ ನನಗೆ ಪರಿಚಯ ಕೊಟ್ಟದ್ದು ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆ. ನಾನು ಅವರಿಗಿಂತ ಸೀನಿಯರ್ ವಿದ್ಯಾರ್ಥಿ, ಅಲ್ಲಿಂದಲೇ ನಮಗೆ ಪರಿಚಯ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ರವೀಂದ್ರ ಶೆಟ್ಟಿ BJPಯಲ್ಲಿದ್ದಾನೆ, ಮೋಹನ್ದಾಸ್ ಶೆಟ್ಟಿ JDSನಲ್ಲಿದ್ದಾನೆ. ನಾವು ಮೂರು ಪಕ್ಷದಲ್ಲಿರುವವರು. ಆದರೂ ಕೂಡ ಪಕ್ಷ ಬೇರೆ ಬೇರೆ ಆದರೂ ಕೂಡ, ರಾಜಕೀಯ ಬೇರೆ ಬೇರೆ ಆದರೂ ಕೂಡ, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಒಟ್ಟಿಗೆ ನಿಂತು ಸಹೋದರರಾಗಿ, ಅವರು ನನಗೆ ಸಲಹೆ ಕೊಡೋದು, ನಾನು ಅವರಿಗೆ ಸಲಹೆ ಕೊಡೋದು, ನನ್ನ ಸಲಹೆ ಅವರು ತಗೊಳ್ಳೋದು, ಅವರ ಸಲಹೆ ನಾನು ತಗೊಂಡು ನಾವು ಬದುಕೋನು. ನಾನು ವಿಶೇಷವಾಗಿ ನನಗೆ ಸಣ್ಣಂದಿನಿಂದಲೂ ಕೂಡ ನನಗೆ ನನ್ನ ಸಮುದಾಯದ ಜೊತೆಗೆ ನನಗೆ ಶಕ್ತಿ ಕೊಟ್ಟಂಥ ಒಂದು ಸಮುದಾಯ ಕೂಡ ಬಂಟ ಸಮುದಾಯ.
ಶಾಲೆಯಿಂದಲೂ ಕೂಡ ನನ್ನ ಆತ್ಮೀಯ ಗೆಳೆಯರು ಅವರೇ ಜಾಸ್ತಿಯಾಗಿ ನನಗಿದ್ದವರು. ಈಗಲೂ ಕೂಡ ನನಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಸಹಕಾರ ಎಲ್ಲ ಶಕ್ತಿಯನ್ನು ಕೊಡೋದು ಕೂಡ ನನ್ನ ಸಮುದಾಯದ ಜೊತೆಗೆ ಬಂಟ ಸಮುದಾಯ ಅಂತೇಳಿ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಇದು ಸತ್ಯವಾದಂಥ ವಿಚಾರ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬಂಟ ಸಮುದಾಯ ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಅವರು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅವರು ನಂಬಿದವರನ್ನು ಕೈ ಬಿಡುವುದಿಲ್ಲ. ಆ ರೀತಿ ನನಗೆ ಎಲ್ಲ ರೀತಿಯಲ್ಲಿ ಸಹಾಯ ಕೊಟ್ಟವರು. ಅದಕ್ಕೆ ಒಬ್ಬರು ಮಾದರಿ ಯಾರು ಅಂತ ಹೇಳಿದರೆ ಮೋಹನ್ದಾಸ್ ಶೆಟ್ಟಿ ಮತ್ತು ರವೀಂದ್ರ ಶೆಟ್ಟಿ ಅಂತೇಳಿ ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರವೀಂದ್ರ ಶೆಟ್ಟಿ ಶಾಲೆ ಆರಂಭ ಮಾಡುವುದಕ್ಕಿಂತಲೂ ಮೊದಲು ರತ್ನ ಇದು ಎಂಥ ಟ್ಯುಟೋರಿಯಲ್ ಮಾಡಿದರು ಬಿಕ್ರನಕಟ್ಟೆಯಲ್ಲಿ. ಆಗ ರವೀಂದ್ರ ಶೆಟ್ಟಿಯ ಜೊತೆಗಿದ್ದವನು ನಾನು. ಅವನ ಜೊತೆಗೆ ಒಟ್ಟಿಗೆ ಇದ್ದು ಊಟ ಮಾಡುವುದು, ತಿಂಡಿ ಮಾಡುವುದು, ದುಡ್ಡು ಕೊಡುವುದೆಲ್ಲ ರವೀಂದ್ರ ಶೆಟ್ಟಿ. ಅವರ ಜೊತೆ ಎಲ್ಲಿದ್ದರೂ ಕೂಡ ಕಷ್ಟ ಸುಖದಲ್ಲಿ ಅವತ್ತಿನಿಂದಲೂ ಪಾಲುದಾರಿಕೆ. ಇವತ್ತು ಕೂಡ ಯಾವುದೇ ಕಾರ್ಯಕ್ರಮ ಇರಲಿ, ಏನಾದರೂ ಇರಲಿ, ನನ್ನನ್ನು ಕರೆಸಿ ಅದೇ ರೀತಿ ನಾನು ಕೂಡ ರವೀಂದ್ರ ಶೆಟ್ಟಿಯವರ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನಾನು ಪಡೆದೀನಿ. ಅಂದರೆ ಕೇಳ್ತೇನೆ, ರಾಜಕೀಯ ವಿಚಾರದಲ್ಲಿ ಅಲ್ಲ, ರಾಜಕೀಯೇತರ ವಿಚಾರದಲ್ಲಿ. ನಾನು ರಾಜಕೀಯದ ಸಂದರ್ಭದಲ್ಲೂ ಕೂಡ ರವೀಂದ್ರ ಶೆಟ್ಟಿಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೊದಲಿಗೆ ನಾನು ಹೇಳಿದವ ರವೀಂದ್ರ ಶೆಟ್ಟಿ ಯಾವಾಗಲೂ ಸಿಗುವುದಿಲ್ಲ, ಸಂದರ್ಭ ಈ ಸಲ ಬಂದಿದೆ, ನಿಮಗೊಂದು ಅವಕಾಶ ಸಿಗ್ತದೆ, ನೀನು ಕೇಳು, ಯಡಿಯೂರಪ್ಪಾಜಿಯವರ ಹತ್ರ ಕೇಳು, ನೀವು ಕೊಡ್ತಾರೆ ಅಂತೇಳಿ. ಖಂಡಿತವಾಗಿ ಕೊಟ್ಟಿದ್ದಾರೆ, ಕೇಳಿದ್ದಾನೆ, ಒಳ್ಳೆ ಕೆಲಸ ಕೂಡ ಮಾಡಿದ್ದಾನೆ, ನನಗೆ ಸಂತೋಷ ಕೂಡ ಇದೆ. ಆ ರೀತಿಯಲ್ಲಿ ನಾವು ಬದುಕಿ ಬಂದವರು. ರವೀಂದ್ರ ಶೆಟ್ಟಿ ಶಾಲೆ ಆರಂಭವಾಗಿ 25 ವರ್ಷ ಆಯಿತು. ಬರುವ ವರ್ಷಕ್ಕೆ 25 ವರ್ಷ ರಜತ ಮಹೋತ್ಸವ ಆಚರಿಸುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತದೆ, ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮೋಹನ್ದಾಸ್ ಶೆಟ್ಟಿ ಶಾಲೆ ಆರಂಭವಾಗಿ 19 ವರ್ಷ ಆಯಿತು. ನಾನು ಇಬ್ಬರಲ್ಲೂ ಕೂಡ ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇನೆ, ನಾವು ಏನು ಮಾಡಿದರೂ ಕೂಡ ಈ ಶಾಲೆಯ ವಿಚಾರದಲ್ಲಿ ರಾಜಕೀಯ ರಹಿತವಾಗಿದ್ದುಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಥಳೀಯವಾಗಿ ಸಹಕಾರ ಸಿಕ್ಕಿದಾಗ ಮಾತ್ರ ಅದರಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ರವೀಂದ್ರ ಶೆಟ್ಟಿ ಕೆಲಸ ಮಾಡಿದ್ರಿಂದ 24 ವರ್ಷ ಶಾಲೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಮೋಹನ್ದಾಸ್ ಶೆಟ್ಟಿ ಕೂಡ 19 ವರ್ಷ ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಮೋಹನ್ದಾಸ್ ಶೆಟ್ಟಿ ಈ ಶಾಲೆಯ ಅಭಿವೃದ್ಧಿ ಆಗುವುದರಲ್ಲಿ ಅದರ ಹಿಂದೆ ಇದ್ದವರು, ಅವರ ಅಧ್ಯಾಪಕರಿಂದ ಇರ್ಬೋದು, ಅವರ ಕುಟುಂಬ ಇರ್ಬೋದು, ಬೇರೆ ಇರ್ಬೋದು. ಅದರಲ್ಲೂ ಮುಖ್ಯವಾಗಿ ಈ ಅಂಬ್ಲಮೊಗರು ಗ್ರಾಮವನ್ನು ಯಾವತ್ತೂ ಕೂಡ ಮೋಹನ್ದಾಸ್ ಶೆಟ್ಟಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಂಬ್ಲಮೊಗರಿನಲ್ಲಿ ಯಾರು ಪಂಚಾಯತಕ್ಕೆ ಅಧಿಕಾರ ಬರಲಿ, ಪಂಚಾಯತ್ ಸದಸ್ಯರಿರಲಿ, ಸ್ಥಳೀಯರಿರಲಿ, ಎಲ್ಲರೂ ಕೂಡ ಸಹಾಯ ಮಾಡಿದ್ರಿಂದ ರವೀಂದ್ರ ಶೆಟ್ಟಿ ಈ ಶಾಲೆಯನ್ನು 19 ವರ್ಷ ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಮತ್ತು ಒಂದು ಶಾಲೆ ನಡೆಸುವುದಂದರೆ ಅಷ್ಟು ಸುಲಭ ಏನಿಲ್ಲ. ಅಲ್ಲಿ ಡೊನೇಷನ್ ಸಿಗ್ಬೋದು, ಮತ್ತೊಂದು ಸಿಗ್ಬೋದು, ಇನ್ನೊಂದು ಸಿಗ್ಬೋದು. ಶಾಲೆ ನಡೆಸಬೇಕಾದ್ರೆ ಅಲ್ಲಿ ಬರುವಂಥ ಅಧ್ಯಾಪಕರು ಒಳ್ಳೆಯದಿರಬೇಕು, ಮುಖ್ಯೋಪಾಧ್ಯಾಯರು ಒಳ್ಳೆಯದಿರಬೇಕು, ಶಾಲೆಗೆ ವಿದ್ಯಾರ್ಥಿಗಳನ್ನು ಕಲಿಸುವಂಥ ಪೋಷಕರು ಒಳ್ಳೆಯದಿರಬೇಕು. ಅಂಥದ್ದಿದ್ದಾಗ ಮಾತ್ರ ಅದು ಮುಂದಕ್ಕೆ ಹೋಗಲು ಸಾಧ್ಯ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ಒಂದು ವಾಹನ ಮುಂದಕ್ಕೆ ಹೋಗಬೇಕಾದ್ರೆ 4 ಟೈರ್ ಕೂಡ ಒಂದೇ ರೀತಿಯಲ್ಲಿ ಹೋಗಬೇಕು. ಅದರಲ್ಲಿ ಒಂದು ವಿದ್ಯಾರ್ಥಿಗಳು, ಇನ್ನೊಂದು ಪೋಷಕರು, ಇನ್ನೊಂದು ಅಧ್ಯಾಪಕರು, ಇನ್ನೊಂದು ಆಡಳಿತ ವರ್ಗ, ಈ 4 ವರ್ಗ ಒಂದೇ ರೀತಿ ಮುಂದಕ್ಕೆ ಹೋದಾಗ ಆ ಶಾಲೆ ಖಂಡಿತವಾಗಿ ಮುಂದಕ್ಕೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಮೋಹನ್ದಾಸ್ ಶೆಟ್ಟಿಯವರ ಶಾಲೆ ಕೂಡ ಹಾಗೆ, ರವೀಂದ್ರ ಶೆಟ್ಟಿಯವರ ಶಾಲೆ ಕೂಡ ಹಾಗೆ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗ್ತದೆ. ಈ ಶಾಲೆ 100 ವರ್ಷಗಳ ಕಾಲ ಇನ್ನೂ ಕೂಡ ಬಾಳಿ ಬೆಳಗಲಿ, ಇನ್ನೂ ಕೂಡ ಒಳ್ಳೆಯ ಉತ್ತಮವಾದ ಶಿಕ್ಷಣ ಈ ಭಾಗದ ಜನರಿಗೆ ಇಲ್ಲಿಂದ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಅಂತ ಹೇಳಿದರೆ ಒಂದು ಹಬ್ಬದ ದಿನ. ನಾವು ಶಾಲೆಗೆ ಹೋಗುವಾಗ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಹರೇಕಾಳದಲ್ಲಿ ವಾರ್ಷಿಕೋತ್ಸವ ಆಗ್ತದೆ ಅಂತ ಹೇಳಿದರೆ ಮೊದಲ ದಿನ ನಿದ್ದೆ ಇರುವುದಿಲ್ಲ ನಮಗೆ, ನಾಳೆ ಯಾವಾಗ ಬರ್ತದೆ ಅಂತೇಳಿ. ಅದು ವಾಸ್ತವಿಕ. ಒಂದು ಟೂರ್ ಹೋಗೋ ದಿನ ಕೂಡ ಹಾಗೆ, ಟೂರ್ ಹೋಗೋ ಮೊದಲ ರಾತ್ರಿ ನಿದ್ದೆನೇ ಬರೋದಿಲ್ಲ, ಬೆಳಿಗ್ಗೆ ನಮ್ಮನ್ನು ಬಿಟ್ಟು ಹೋಗ್ತಾರ, ನಾವು ಮಲಗ್ತೇವೆ ಅಂತೇಳಿ. ಆ ರೀತಿ ಇರ್ತದೆ. ಇವತ್ತಿನ ದಿನ ಕೂಡ ಹಾಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ನಮ್ಗೆಲ್ಲರಿಗೂ ಕೂಡ ಒಂದು ಹಬ್ಬದ ದಿನ. ಅದನ್ನೊಂದು ಹಬ್ಬದ ದಿನವಾಗಿ ಇವರು ಸ್ವೀಕರಿಸ್ತಾರೆ. ಮತ್ತು ವಿಶೇಷವಾಗಿ ಮೋಹನ್ದಾಸ್ ಶೆಟ್ಟಿ ಇವತ್ತಿನ ಕಾರ್ಯಕ್ರಮ 2 ಕಾರ್ಯಕ್ರಮ ಮಾಡಿದ್ದಾರೆ. ಬೆಳಿಗ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಾನು ನೋಡಿದ್ದೇನೆ. ಈಗ ಒಂದು ಶಿಸ್ತಿನಿಂದ ನಮ್ಗೆ ಯಾರು ಕೂಡ ವೇದಿಕೆಯಲ್ಲಿದ್ದವರು ನಾವು ಹೋಗಲಿಲ್ಲ,
ನೋಡಿದ್ದೇವೆ ಇದ್ದೇವೆ. ಯಾಕಂತ ಹೇಳಿದರೆ ಒಂದು ಶಿಸ್ತು, ಈ ಶಿಸ್ತು ಬರಬೇಕಾದ್ರೆ ಅದು ಅಧ್ಯಾಪಕರಿಂದ ಬರಬೇಕು, ನಂತರ ಹೆತ್ತವರ ಸಹಕಾರದಿಂದ ಬರಬೇಕು. ಒಳ್ಳೆ ರೀತಿಯಲ್ಲಿ 1 by 1 ಬಹುಮಾನ ವಿತರಣೆ ಪಡ್ಕೊಳ್ಳೋದಕ್ಕಿರಲಿ, ಒಂದು ಶಿಸ್ತಿನ ಮೂಲಕ ಇಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಮಾತಾಡಿದರೆ ಬಹಳಷ್ಟು ವಿಚಾರಧಾರೆಗಳನ್ನು ನಾವು ಮಾತಾಡಬಹುದು. ಮೋಹನ್ದಾಸ್ ಶೆಟ್ಟಿ ಅವರಿಗೆ ಇಲ್ಲಿನ ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷ ಇಕ್ಬಾಲ್ ಇದ್ದಾನೆ, ಒಳ್ಳೆಯ ಸಮಾಜ ಸೇವಕ. ಇಕ್ಬಾಲ್ನ ಗುರು ಇದ್ದಾರೆ ಸುದರ್ಶನ್ ಶೆಟ್ಟಿ ಅವರು ಕೂಡ ರಾಜಕೀಯ ಏನಾದರೂ ಕೂಡ ಸಂದರ್ಭ ಬಂದಾಗ ರಾಜಕೀಯೇತರವಾಗಿ ಕೆಲಸ ಮಾಡುವವರು. ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಬಂದವರು. ನಾವು ರಾಜಕೀಯ ಯಾವತ್ತೂ ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಅದು ಬಿಟ್ಟರೆ ನಾವೆಲ್ಲರೂ ಒಂದೇ. ನಮಗೆ ಗ್ರಾಮ ಅಭಿವೃದ್ಧಿ ಆಗಬೇಕು, ಊರ ಅಭಿವೃದ್ಧಿ ಆಗಬೇಕು, ನಮ್ಮ ಮನೋಭಾವ ಅಷ್ಟು. ವಿಶೇಷವಾಗಿ ಮೋಹನ್ದಾಸ್ ಶೆಟ್ಟಿ ಅವರ ತಾಯಿ ಇಲ್ಲಿದ್ದಾರೆ, ಅವರ ಆಶೀರ್ವಾದ ಯಾವತ್ತೂ ಕೂಡ ಬೇಕು. ಅವರ ಹೆಸರಿನಲ್ಲಿ ನೀವು ಶಾಲೆ ಆರಂಭಿಸಿದ್ದೀರಿ. ನಿಮ್ಮ ತಂದೆ ಕೂಡ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಕೊರಗಣ್ಣ ನಮಗೂ ಕೂಡ ಬಹಳ ಆತ್ಮೀಯರವರು, ನಮ್ಗೆ ಕೂಡ ಮಾರ್ಗದರ್ಶಕ. ಯಾವ ಹೊರಗಣ್ಣ ಹತ್ರ ನಾವು ಕೂಡ ಮಾತಾಡ್ತಾ ಇದ್ದೆವು. ಒಳ್ಳೆಯವರು, ಒಳ್ಳೆಯ ತಂದೆ ತಾಯಿಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ಹೇಳಿದರೆ ಒಳ್ಳೆಯ ಮಕ್ಕಳು. ಯಾವುದೇ ಒಂದು ತಂದೆ ತಾಯಿ ಅವರಿಗೆ ಆಸ್ತಿ ಬದುಕು ಅಂತಸ್ತಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಒಳ್ಳೆಯ ಸ್ವಭಾವದ ಒಳ್ಳೆಯ ಗುಣಮಟ್ಟದ ಯಾರು ಮಕ್ಕಳು ಸಿಗ್ತಾರೆ ಅದೇ ದೊಡ್ಡ ಭಾಗ್ಯ. ಆ ಭಾಗ್ಯ ಇವತ್ತು ಆ ಅಮ್ಮನಿಗೆ, ರತ್ನಾವತಿ ಅಮ್ಮನ ಅವರಿಗೆ ಸಿಕ್ಕಿದೆ. ಆ ಭಾಗ್ಯವನ್ನು ಮಕ್ಕಳು ಕೂಡ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ, ಮತ್ತು ಅವರ ಇಬ್ಬರ ಹಿಂದೆ ಕೂಡ ಅವರ ಧರ್ಮ ಪತ್ನಿಯರು ಒಳ್ಳೆಯ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಪತ್ನಿಯರ ಸಹಕಾರ ಬೇಕು ಮನೆಯಲ್ಲಿ. ಆ ಸಹಕಾರ ಇದ್ದಾಗ ಮಾತ್ರ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅವರಿಂದ ಏನಾದರೂ ಕಿರಿಕಿರಿ ಆದರೆ ಅಲ್ಲಿಂದಲೇ ಟೆನ್ಷನ್ ಆರಂಭ. ಮನೆಯಿಂದ ಹೊರಡುವಾಗಲೇ ಅಲ್ಲಿಂದಲೇ ಟೆನ್ಷನ್ ಸ್ಟಾರ್ಟ್. ಆ ಟೆನ್ಷನ್ ನಮ್ಮ ಸೌಮ್ಯ ಮೇಡಮ್ ಅವರು ಕೂಡ ಕೊಡಲಿಲ್ಲ, ನಮ್ಮ ಇವರು ಯಾರು ಹೇಮಲತಾ ಅವರು ಕೂಡ ಕೊಡಲಿಲ್ಲ. ಇನ್ನೂ ಕೂಡ ಮುಂದಕ್ಕೆ ಕೂಡ ನಿಮ್ಮ ಪತ್ನಿಯರ ಸಹಕಾರ ಅವರ ಹಿಂದೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಈ ನನ್ನನ್ನು ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ನೀಡಿದಂಥ ಇಲ್ಲಿಯ ಆಡಳಿತ ಮಂಡಳಿಯವರಿಗೆ, ಇಲ್ಲಿಯ ಪೋಷಕರಿಗೆ, ವಿಶೇಷವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ವಾರ್ಷಿಕೋತ್ಸವದ ಶುಭಾಶಯನ್ನು ಕೂಡ ಸಲ್ಲಿಸ್ತಾ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.